V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದಾರೆ. ಕತೆ ಕಾರಣ. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ರಾಜ್ಯಗಳು ಬಜೆಟ್ಗಳನ್ನು ಮಂಡಿಸುತ್ತವೆ. ಮುಂದಿನ ವರ್ಷದ ಮಾರ್ಚ್ ತಿಂಗಳ ಒಳಗೆ ಅದರಲ್ಲಿ ಎಷ್ಟು ಆದಾಯ ಬರಬಹುದು, ಎಷ್ಟು ವೆಚ್ಚ ಮಾಡಬಹುದು ಎನ್ನುವಂಥ ಅಂದಾಜು ಪತ್ರ ಅದು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ನನಗೆ ಈ ತಿಂಗಳು ಎಷ್ಟು ಬರುತ್ತದೆ, ನಾನು ಅದನ್ನು ಯಾವ ರೀತಿ ವೆಚ್ಚ ಮಾಡಬಹುದು ಅಂತ ಬಜೆಟ್ ಮಂಡನೆ ಮಾಡದಿದ್ದರೂ ಮಂಡೆಯಲ್ಲಿ ಇಟ್ಟುಕೊಂಡರೆ ಕಿಸೆ ಯಾವತ್ತೂ ಖಾಲಿಯಾಗೋದಿಲ್ಲ. ಮಂಡೆಯಲ್ಲಿ ಇಟ್ಟುಕೊಳ್ಳದೆ ಖರ್ಚು ಮಾಡಿದರೆ ತಿಂಗಳ ಅಂತ್ಯದಲ್ಲಿ ಕಿಸೆಯಲ್ಲಿ ಕಾಸಿರುವುದಿಲ್ಲ. ಇದು ಒಬ್ಬ ವ್ಯಕ್ತಿಗೂ ಸಂಬಂಧಿಸುತ್ತದೆ, ಒಂದು ಕುಟುಂಬಕ್ಕೂ ಸಂಬಂಧಿಸುತ್ತದೆ, ಒಂದು ಸರಕಾರಕ್ಕೂ ಸಂಬಂಧಿಸುತ್ತದೆ. ಈಗಿನ ಸರಕಾರಗಳ ಸ್ಥಿತಿ, ಕೇಂದ್ರವೇ ಅದಕ್ಕೆಲ್ಲ ಆಧಾರ. ಏನಂತೇಳಿದರೆ ಸಾಲದ ಮೇಲೆ ನಿಂತಿರುವಂತಹ ಸರಕಾರಗಳು ಸಾಲದ ಮೇಲೆ ನಿಂತಿವೆ ಅಂತ ಹೇಳಿದ ಮೇಲೆ ಬಜೆಟ್ಗಳಲ್ಲೂ ಸಾಲ ಇದ್ದೇ ಇರ್ತದೆ. ಸ್ವಲ್ಪ ಹೆಚ್ಚು ಕಡಿಮೆಯ ಸಾಲ ಕಂಡು ಬರ್ತಾ ಇದೆ. ಕೇಂದ್ರ ಸರ್ಕಾರದ ಸಾಲದ ಹೊರೆಯನ್ನು ಕಾಣುವಾಗ ಕರ್ನಾಟಕ ಸರ್ಕಾರದ ಸಾಲದ ಹೊರೆ ತುಂಬ ಹಗುರ ಅಂತ ಹೇಳಿ. ಆದರೆ ಸಾಲವೇ, ಸಾಲವಿಲ್ಲದೆ ಮನೆ ನಡೆಸಬಹುದೇ? ಸಾಲವಿಲ್ಲದೆ ವ್ಯಕ್ತಿ ಬದುಕಬಹುದೇ? ಸಾಲ ಮಾಡದೇ ಇದ್ದರೆ ಯಾರಾದರೂ ಒಬ್ಬ ಸಾಲ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನು ಏನೂ ಮಾಡಲಿಲ್ಲ ಅಂತ ಅರ್ಥ. ಏನು ಮಾಡದಿದ್ದವನಿಗೆ ಸಾಲದ ಅಗತ್ಯ ಇರಲ್ಲ, ಇದ್ದದ್ರಲ್ಲಿ ಖರ್ಚು ಮಾಡ್ಕೊಂಡು ಹೋಗ್ತಾನೆ. ಏನಾದರೂ ಮಾಡಬೇಕು, ಸಾಹಸ ಮಾಡಬೇಕು ಅನ್ನೋನು ಸಾಲ ಮಾಡಬೇಕು. ಆ ರೀತಿಯಲ್ಲಿ ಸಾಲ ಅತ್ಯಗತ್ಯ. ಆ ರೀತಿಯಲ್ಲಿ ಸರ್ಕಾರಗಳು ಅಭಿವೃದ್ಧಿಯ ಯೋಜನೆಗಳನ್ನು ಹಿಡಿದುಕೊಂಡು ಅದಕ್ಕೆ ಸಾಲಗಳನ್ನು ಮಾಡುತ್ತಾ ಆ ಸಾಲಗಳಲ್ಲಿ ಒಂದಷ್ಟು ನುಂಗುತ್ತಾ ಇರ್ತವೆ. ಅದು ಎಲ್ಲ ರಾಜಕಾರಣಿಗಳ ಒಂದು ಸಾಮಾನ್ಯ ಸ್ವಭಾವ ಆಗಿಬಿಟ್ಟಿದೆ. ಅದೇನಾದರೂ ಇರಲಿ, ಸಾಲದ ಶೂಲ ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ, ಸಾಲಿಗನು ಬಂದು ಸೆಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಎಂದು ಸರ್ವಜ್ಞ ಎಂದೋ ಅನುಭವ ಪಟ್ಟವನು. ಆದರೆ ನಮ್ಮ ಸರ್ಕಾರಗಳು ಆ ಅನುಭವವನ್ನು ಪಡೆದಿಲ್ಲ. ಅದೇನೇ ಇದ್ದರೂ ಕೂಡ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿರುವಂಥ 4,90,549 ಕೋಟಿ ರೂಪಾಯಿಗಳ ಬಜೆಟ್ಟು ಹಗ್ಗದ ಮೇಲಿನ ನಡಿಗೆ ಆದರೂ ಕೂಡ ಕೋಲಿನ ಸಮತೋಲನವನ್ನು ಸಾಧಿಸಿದೆ ಅಂತ ಒಂದು ಮಟ್ಟಿನ ಅಭಿಪ್ರಾಯವನ್ನು ಪಡೆಯಬಹುದು. ಯಾವುದೇ ಬಜೆಟ್ ಆಗಲಿ ಅದರಲ್ಲಿ ಕೊರತೆಯೇ ಇಲ್ಲ, ಅದರಲ್ಲಿ ಓರೆಕೋರೆಯೇ ಇಲ್ಲ, ಅದರಲ್ಲಿ ಕುಂದೇ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಇದ್ದೇ ಇರ್ತವೆ. ಈ ಬಜೆಟ್ನಲ್ಲೂ ಇರಬಹುದು. ಆದರೆ ಹಿಂದಿನ ಸಾಕಷ್ಟು ಬಜೆಟ್ಗಳನ್ನು ಗಮನಿಸುವಾಗ ಕೇಂದ್ರ ಸರ್ಕಾರದಲ್ಲಿ ಸೀತಾರಾಮನ್ ಮಂಡಿಸಿದ ಬಜೆಟನ್ನು ನೋಡುವಾಗ ಈ ಬಜೆಟ್ ಎಷ್ಟೋ ವಾಸಿ ಅಂತ ಹೇಳ್ಬೋದು. ಇನ್ನು ಮಹಿಳೆಯರಿಗಾಗಿ ಒಂದಷ್ಟು ಕಾರ್ಯಕ್ರಮಗಳು, ನಾನಾ ಆಯಾಮಗಳಲ್ಲಿ ಕಾರ್ಯಕ್ರಮಗಳು. ನಮ್ಮ ಹಿಂದೆ ನದಿಯಲ್ಲಿ ನಾವೆಲ್ಲ ಓಡಾಡಿದವರು ದೋಣಿಗಳಲ್ಲಿ, ಸಣ್ಣ ಪ್ರಾಯಗಳಲ್ಲಿ ದೋಣಿಗಳಲ್ಲಿ ಓಡಾಡ್ತಾ ಇದ್ದೀವಿ. ನಮ್ಮ ಮನೆಯ ಹಿಂದೆ ನದಿಯಲ್ಲಿ ಹತ್ತಿದರೆ ಅಲ್ಲಿಂದ ಕಲ್ಯಾಣಪುರ, ಪರ್ಕಳ, ಮಣಿಪಾಲ ಎಲ್ಲದಕ್ಕೂ ಕೂಡ ದೋಣಿಯಲ್ಲೇ ಹೋಗ್ತಾ ಇದ್ದಂಥ ಒಂದು ಕಾಲ ಇತ್ತು. ಇಲ್ಲಿ ತೆಂಕಾಯಿ ಭಾಗದಲ್ಲಿ ನೋಡಬೇಕಾದ್ರೆ ತೆಂಗಣದಲ್ಲಿ ಸೀರೆಹೊಳೆಯಲ್ಲಿ ನದಿ ಹತ್ತಿರ ಕುಂಬ್ಳಗೆ ಹೋಗಬೇಕಾದ್ರೆ ಸೀರೆಹೊಳೆಯಿಂದ ಕುಂಬ್ಳೆಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸಮುದ್ರ ಸ್ವಲ್ಪ ದೂರ ದೋಣಿಯಲ್ಲಿ ಹೋಗಬೇಕು. ಇವೆಲ್ಲ ಆ ಕಾಲದವರ ಅನುಭವಗಳು. ಮಂಗಳೂರನ್ನೇ ತೆಗೆದುಕೊಂಡರೆ ಮಂಗಳೂರಿನ ಮೀನುಗಾರಿಕಾ ಬಂದರಿನಿಂದ ಉಳ್ಳಾಲಕ್ಕೆ ಬೋಟ್ಗಳಿದ್ದು. ಈಗ ಉಳ್ಳಾಲಕ್ಕೆ ಬೋಟ್ಗಳಿಲ್ಲ. ಯಾಕಂತೇಳಿ ಮೊದಲು ರೈಲು ಬಂದಾಗ ಅದು ಸ್ವಲ್ಪ ಕಡಿಮೆ ಆಯಿತು. ಮುಂದೆ ರಾಷ್ಟ್ರೀಯ ಹೆದ್ದಾರಿ ಬಂದು ರಸ್ತೆ ಆದಮೇಲೆ ಉಳ್ಳಾಲದವರು ಬೋಟ್ನಲ್ಲಿ ಹೋಗುವುದನ್ನು ನಿಲ್ಲಿಸಿಬಿಟ್ರು. ಆದರೂ ಕೂಡ 1960ನೇ ಇಸ್ವಿ ದಾಟುವವರೆಗೂ ಕೂಡ ಉಳ್ಳಾಲ ಮಂಗಳೂರು ನಡುವೆ ಬೋಟ್ ಇತ್ತು. ಆಗ ಉಳ್ಳಾಲ ಮಂಗಳೂರು ನಡುವೆ ಬೋಟ್ ಇರುವಾಗ ಬೆಂಗ್ರೆಯಲ್ಲಿ ಜನನೇ ಇರಲಿಲ್ಲ, ಹಾಗಾಗಿ ಬೋಟು ಇರಲಿಲ್ಲ, ಮೀನುಗಾರರು ಹೋಗ್ತಿದ್ರು ಅಷ್ಟೇ. ಆದರೆ 70ನೇ ಇಸ್ವಿಯ ಸುತ್ತಿಗೆ ಬೆಂಗ್ರೆಯಲ್ಲಿ ಜನಪ್ರಾಯ ತೆಗೆದರಿಂದ ಉಳ್ಳಾಲಕ್ಕೆ ಹೋಗುವ ಬದಲು ಮಂಗಳೂರು ಬಂದರಿಂದ ಬೋಟ್ಗಳು ಬೆಂಗರೆಗೆ, ಕಸಬಾ ಬೆಂಗರೆಗೆ ಹೋಗ್ಲಿಕ್ಕೆ ಆರಂಭವಾದವು. ಹೀಗೆ ಬದಲಾವಣೆ ಆಗ್ತಾ ಇರ್ತವೆ. ಈಗ ಸರ್ಕಾರ ಕೂಡ ಒಂದು
ಜಲಸಾರಿಗೆ ವ್ಯವಸ್ಥೆಯನ್ನು ಮತ್ತೆ ರೂಪಿಸಲು ಹೊರಟಿದೆ. ಅದು ಒಳ್ಳೆಯದೇ, ಜಲಸಾರಿಗೆ ಒಳ್ಳೆಯದೇ. ಸ್ವಲ್ಪ ಈಜಾಡಲಿಕ್ಕೆಲ್ಲ ಕಲ್ತ್ಕೊಂಡಿರಿ. ಅದೇ ರೀತಿ ಲೈಫ್ ಜಾಕೆಟ್ಗಳು ಕೂಡ ಇರಬೇಕು ಅಂತ ಹೇಳ್ತಾ ಮುಂದೆ ಹೋಗ್ಬೇಕಂದ್ರೆ, ಈಗ ರಷ್ಯಾದ ಮೇಲೆ ಹಿಂದೆಯೇ ಅಮೆರಿಕ ಸರ್ಕಾರವು ಉಕ್ರೇನ್ ಮೇಲೆ ಯುದ್ಧ ಮಾಡಿದ್ದಕ್ಕೆ ಆರ್ಥಿಕ ದಿಗ್ಬಂಧನವನ್ನು ಹೇರಿತ್ತು. ಅಮೆರಿಕವು ರಷ್ಯಾ ಮೇಲೆ ಆರ್ಥಿಕ ದಿಗ್ಬಂಧನ ಹೇರಿದ್ದರಿಂದ ಭಾರತಕ್ಕೆ ಒಂದು ಲಾಭ ಆಗಿತ್ತು. ಏನಪ್ಪ ಅಂತ ಹೇಳಿದರೆ, ಯುರೋಪಿಯನ್ ಒಕ್ಕೂಟವು ರಷ್ಯಾದಿಂದ ಕಚ್ಚಾ ತೈಲ ತರಿಸಿಕೊಳ್ಳುವುದನ್ನು ನಿಲ್ಲಿಸಿಬಿಡ್ತು ಆರ್ಥಿಕ ದಿಗ್ಬಂಧನದ ಕಾರಣಕ್ಕೆ. ಆಗ ರಷ್ಯಾ ಏನು ಮಾಡ್ತು, ಕಡಿಮೆ ಆದರೂ ಸರಿ ನಾನು ಮಾರ್ತೀನಿ ಅಂತ ಹೇಳ್ತದೆ. ಭಾರತದ ಮೋದಿ ಸರ್ಕಾರ ಇದ್ದೇ ಚಾನ್ಸ್ ಅಂತ ಹೇಳಿಬಿಟ್ಟು ಕಡಿಮೆ ಬೆಲೆಗೆ ಕಚ್ಚಾ ತೈಲವನ್ನು ತಂದು ಇಲ್ಲಿ ಹೆಚ್ಚು ಲಾಭವನ್ನು ಮಾಡಿಕೊಂಡಿದೆ. ಯಾಕಂದರೆ ಅಲ್ಲಿ ಕಡಿಮೆ ಬೆಲೆಗೆ ಕಚ್ಚಾ ತೈಲ ಸಿಕ್ಕಿದ್ರು ಇಲ್ಲಿ ಹೆಚ್ಚಿನ ಬೆಲೆ ಪೆಟ್ರೋಲ್ ಬೆಲೆ ಏರ್ತಾನೆ ಇತ್ತು. ಅದೊಂದು ರೀತಿಯ ರಾಜಕೀಯ ಅಂತ ಹೇಳ್ಬೋದು. ಇನ್ನು ಪ್ರಧಾನಿ ಮೋದಿಯವರ ಬಗ್ಗೆ ಮತ್ತೆ ಆರೋಪಗಳು ಕೇಳಿ ಬಂದಿವೆ. ಮುಖ್ಯವಾಗಿ ಟ್ರಂಪ್ ಮಹಾಶಯರು ಭಾರತದ ಮೇಲೆ ತೆರಿಗೆಯನ್ನು ಹೆಚ್ಚು ಮಾಡಿದ್ದಾರೆ. ಅದು ಜಾರಿಗೊಳ್ಳುವುದು ಏಪ್ರಿಲ್ 2ನೇ ತಾರೀಕು ಇರ್ಬೋದು, ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅವರು. ಇದರಿಂದ ಸುಮಾರು 60,000 ಕೋಟಿ ರೂಪಾಯಿ ಭಾರತಕ್ಕೆ ನಷ್ಟವಾಗುವ ಸಾಧ್ಯತೆ ಇದೆ ಅಂತ ಕೂಡ ಎಲ್ಲ ವಿವರಗಳು ಬಂದಿವೆ. ಆದರೆ ಪ್ರಧಾನಿ ಮೋದಿಯವರು ಏನಾದ್ರು ಬಾಯಿ ಬಿಟ್ಟಿದ್ದಾರಾ? ಬಿಟ್ಟಿಲ್ಲ. ಹೋಗಲಿ, ಅರ್ಥ ಸಚಿವ ನಿರ್ಮಲಾ ಸೀತಾರಾಮನ್ ಏನಾದರೂ ಬಾಯಿ ಬಿಟ್ಟಿದ್ದಾರಾ? ಬಿಟ್ಟಿಲ್ಲ. ಹೋಗಲಿ, ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರೇನಾದರೂ ಬಾಯಿ ಬಿಟ್ಟಿದ್ದಾರಾ? ಬಿಟ್ಟಿಲ್ಲ. ಕೇಂದ್ರ ಸರ್ಕಾರ ಬಾಯಿ ಬಿಟ್ಟಿಲ್ಲ ಅಂತೇಳಿ USA ಹೆಚ್ಚಿಸಿರುವಂಥ ಸುಂಕದ ಬಗ್ಗೆ ಇವ್ರಿಗೆ ಯಾರಿಗೂ ಯಾರೇ ಇಲ್ಲ. ಪ್ರಧಾನಮಂತ್ರಿ ವರ್ಸಸ್ ಹಾಗೂ ಅಲಿಯಾಸ್ ಪ್ರವಾಸ ಮಂತ್ರಿ ಆಗಿರುವಂಥ ಮೋದಿಯವರು ಪ್ರವಾಸದಲ್ಲಿದ್ದರು. ಆವಾಗ ಎಲ್ಲಿ ವಿದೇಶದಲ್ಲ, ದೇಶದೊಳಗಡೆನೆ ಅಮೆರಿಕದವರು ಸುಂಕ ಹೇರುವಾಗ ಆ ಸುಂಕ ನಮಗೇನು ಸಂಬಂಧಪಟ್ಟಿದ್ದಲ್ಲ, ಸುಂಕ ಹಾಕ್ತಾ ಇರ್ತದೆ, ನಾವು ಹಾಕ್ತೀವಿ ಬಿಡಿ ಅಂತ ಹೇಳ್ಬಿಟ್ಟು ಗಿರ್ ಸಿಂಹಧಾಮ ಅಲ್ಲೆಲ್ಲ ಸುತ್ತಾಡ್ಕೊಂಡಿದ್ರು. ಹಾಗಾಗಿ ಇದೊಂದು ರೀತಿಯಲ್ಲಿ ಸರಕಾರ ಹೊಣೆಗೇಡಿತನದಿಂದ ವರ್ತಿಸುತ್ತಿದೆ ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಏನು ಬೇಕು? ಮಾಜಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರ ಹೆಸರನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಇಡಬೇಕು ಎನ್ನುವಂಥ ಒಂದು ಪ್ರಸ್ತಾಪ ಬಜೆಟ್ ಸಂಬಂಧದ ಸಮಯದಲ್ಲಿ ಬಂದಿದೆ. ಅದು ಒಳ್ಳೆಯ ವಿಚಾರವೇ. ಆದರೂ ಕೂಡ ಮನಮೋಹನ್ ಸಿಂಗ್ ಅವರು ಜಾಗತಿಕ ಮಟ್ಟದ ಅರ್ಥಶಾಸ್ತ್ರಜ್ಞರು. ಆದ್ದರಿಂದ ಮನಮೋಹನ್ ಸಿಂಗ್ ಅವರ ಹೆಸರಿನಲ್ಲಿ ಒಂದು ಆರ್ಥಿಕ ವಿಶ್ವವಿದ್ಯಾನಿಲಯವನ್ನೇ ತೆಗೆಯಬೇಕು ಎನ್ನುವಂಥದ್ದು ಕೆಲವರ ಅಭಿಪ್ರಾಯವಾಗಿದೆ. ಯಾವ ಅಭಿಪ್ರಾಯ ಗೆಲ್ತದೆ, ಅವರ ಹೆಸರು ಎಲ್ಲಿ ನಿಲ್ತದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೆಲ್ಲಬೇಕು. ಬಜೆಟ್ ಮಂಡನೆ ಮೇಲೆ ಕೆಲವರು ಗ್ಯಾಲರಿಯಲ್ಲಿ ಕುಳಿತು ಬೇಕೇ ಬೇಕು, ಒಳ ಮೀಸಲಾತಿ ಬೇಕೇ ಬೇಕು ಅಂತ ಕೂಗಾಡಿದರು. ಅವರನ್ನು ಅಲ್ಲಿಂದ ಬಂಧಿಸಿ ಕರ್ಕೊಂಡು ಹೋಗಲಾಯಿತು. ಇದೆಲ್ಲ ಒಂದು ಸಹಜ ಪ್ರಕ್ರಿಯೆ. ಆದರೆ ಒಳ ಮೀಸಲಾತಿ ಬೇಕು ಅನ್ನುವಂಥದ್ದು ಒಂದು ಸಹಜವಾದ ಕೂಗಾಗಿದೆ. ಈಗಾಗಲೇ ಮೀಸಲಾತಿಯಲ್ಲಿ ಕೆಲವರು ಗಟ್ಟಿಯಾಗಿ ಮೀಸಲಾತಿ ಹೊಡೆದುಬಿಟ್ಟು ಸರಿಯಾಗಿ ಮೀಸಲಾತಿ ಸಿಗದ ಕೆಲವು ವರ್ಗಗಳನ್ನು ವಂಚಿಸಿದ್ದಾರೆ. ಮೇಲ್ಜಾತಿಯವರು ಕೆಳಜಾತಿಯವರನ್ನು ಹೇಗೆ ವಂಚಿಸಿದ್ದಾರೆಯೋ, ಗಂಡು ಕುಲ ಹೇಗೆ ಹೆಣ್ಣು ಕುಲವನ್ನು ವಂಚಿಸಿದೆಯೋ, ಅದೇ ರೀತಿ ಒಂದೇ ಜಾತಿಯೊಳಗೆ ಬಲಾಢ್ಯರು ದುರ್ಬಲರನ್ನು ವಂಚಿಸಿದ್ದಾರೆ. ಅದಕ್ಕಾಗಿ ಒಳ ಮೀಸಲಾತಿ ಕೇಳ್ತಾ ಇರುವಂಥದ್ದು. ಅದೇ ರೀತಿ ಮಹಿಳಾ ದಿನ ಇವತ್ತು ಬಂದಿದೆ. ಮಹಿಳಾ ಮೀಸಲಾತಿ ವಿಧಾನಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಅರ್ಧ ಬೇಡಪ್ಪ, 1/3 ಭಾಗ ಆದರೂ ಮಹಿಳಾ ಮೀಸಲಾತಿ ಕೊಡಿ ಅಂತ ಎಷ್ಟು ದಿವಸ ಕೇಳ್ತಾ ಇದ್ದಾರೆ. ಅದಕ್ಕೆ ಎಷ್ಟೋ ಕಾಲದಿಂದ ಒಂದು ಮಸೂದೆ ಕೂಡ ತಯಾರಿ, ಅದಾಗೋದಿಲ್ಲ, ಹೋಗೋದಿಲ್ಲ, ಇವರಿಗೆ ಸಿಗಲಿಲ್ಲ. ಹೆಣ್ಣು ಮಕ್ಕಳಿಗೆ ಸೀರೆ ಉಡೋದು, ಅದರಲ್ಲಿ ಕಿಸೆನೇ ಇರೋದಿಲ್ಲ. ಕಿಸೆ ಯಾಕೆ ಇರೋದಿಲ್ಲ? ಕಿಸೆ ಇದ್ದರೆ ಅದಕ್ಕೆ ದುಡ್ಡು ಕೊಡಬೇಕಲ್ಲ ಕಿಸೆಯಲ್ಲಿ ತುಂಬಿಸ್ಲಿಕ್ಕೆ. ಅದಕ್ಕೆ ಕಿಸೆನೇ ಇಲ್ದಿದ್ದಾಗ ಸೀರೆ ಉಟ್ಕೊಳ್ರೆ ನೀವು ಅಂತ ಹೇಳುವಂಥದ್ದು. ಹಾಗೆ ಈ ರೀತಿಯಲ್ಲಿ ಒಂದು ಅಸಹಜವಾದ ಅಸಹನೆ ಸ್ಥಿತಿ ಹೆಣ್ಣು ಮಕ್ಕಳ ಬಗೆಗೂ ಇದೆ, ದುರ್ಬಲರ ಬಗೆಗೂ ಇದೆ. ಏನು ಇವನ್ನೆಲ್ಲ ನೋಡುವಂದರೆ ಇಸ್ರೇಲ್ ಮಹಿಳೆಯೊಬ್ಬಳ ಮೇಲೆ ಕರ್ನಾಟಕದ ಸಾಣಾಪುರ ಬಳಿ ಅತ್ಯಾಚಾರ ನಡೆದಿದೆ. ಆ ಇಸ್ರೇಲ್ ಮಹಿಳೆಯ ಜೊತೆಗೆ ಒಡಿಸ್ಸಾದ ಒಬ್ಬ ವ್ಯಕ್ತಿಯನ್ನು ಕೊಂದು ಕಾಲುವೆಗೆ ಎಸೆಯಲಾಗಿದೆ. ಈ ಬಗೆಗೆ ಈಗ ತನಿಖೆ ಆರಂಭವಾಗಿದೆ. ಭಾರತದಲ್ಲಿ ಕೂಡ ಬಹಳಷ್ಟು ದುಷ್ಟರು, ಕಷ್ಟ ಕೊಡುವವರು ತುಂಬಿಕೊಂಡಿದ್ದಾರೆ ಎನ್ನುವಂಥದ್ದು ಈ ನಿಟ್ಟಿನಲ್ಲಿ ಗೊತ್ತಾಗ್ತಾ ಇದೆ. ಕೊಲೆಗಾರರು ಮತ್ತು ರೇಪ್ ಮಾಡುವವರು ಇತ್ತೀಚಿನ ದಿನಗಳಲ್ಲಿ ಅಧಿಕವಾಗಿದ್ದು ಅದು ಹೋಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದೇ ಹೊರಗಡೆ ಬಂದಿದೆ ಎನ್ನುವಂಥದ್ದು ತುಂಬ ಆಘಾತಕಾರಿ ವಿಷಯವಾಗಿದೆ ಎನ್ನುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್
ಗೆ ಸದಸ್ಯರಾಗಿ ಎಂದು ಹೇಳ್ತಾ ಮಾಡ್ತಾ ಇದ್ದಾರೆ ತಮಗೆಲ್ಲ ಒಂದು ನಮಸ್ಕಾರ.